ಸುಮಾರು ಒಂದು ಬೆಳಗ್ಗೆಯಿಂದ ಒಂದು 8 ಗಂಟೆಯಿಂದ ಈಗ 1 ಗಂಟೆ ತನಕ ಆಯ್ತಲ್ಲ, ಅಷ್ಟ ತನಕ ಸುಮಾರು 7 ಜನ ಸ್ಕೂಬಾ ಡೈವರನ್ನು ಹುಡುಕ್ತಾ ಇದ್ದಾರೆ. ಏನು ನಮಗೆ ಅಲ್ಲಿ ಕಾರ್ಯಾಚರಣೆ ಗೊತ್ತಾಗ ಅಡಿಭಾಗದ ನೀರಿನ ಫ್ಲೋಯಿಂಗ್ ಕಮ್ಮಿ ಉಂಟು, ಆದರೆ ವಿಸಿಬಿಲಿಟಿ ಜಾಸ್ತಿ ಉಂಟು. ಯಾಕೆಂದರೆ ಕತ್ತಲೆ ಇದೆ ಅಡಿಭಾಗದಲ್ಲಿ. ಆದರೆ ಒಂದು ಜೀವ ತಪ್ಪಿ ಹೋದರೆ ಗೊತ್ತಾಗಲ್ಲ, ಯಾಕೆಂದರೆ 7 ಜನಕ್ಕೆ ಎಲ್ಲಾದರೂ ಸ್ವಲ್ಪ ತಪ್ಪಿ ಹೋದ್ರು. ಆದರೆ ಅವರು ಜೀವಂತ ಆಗಿ ಇರಲಿ ನಾವು ಕೇಳ್ಕೊಳ್ತೇವೆ. ಏನಾದರೂ ಒಂದು ಡಿಸ್ಕ್ರೀಟ್ ಆಗಿ ಏನಾದರೂ ಹೋಗಿದ್ರು ಸಹ ಅವ್ರು ತಿರುಗಿ ಮನೆಗೆ ಬರಲಿ ಅಂತ ಹೇಳ್ತೇನೆ. ಮತ್ತು ಅವರು ಇದರಲ್ಲಿ ಇದ್ದಾರಂತ ಕನ್ಫರ್ಮ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಮಂಗಳೂರು ಉತ್ತರ ಕ್ಷೇತ್ರದ ಮಾಜಿ ಶಾಸಕ ಮೊಯ್ದೀನ್ ಬಾವ ಅವರ ಸೋದರ ಮುಮ್ತಾಜ್ ಅಲಿ ನಾಪತ್ತೆಯಾಗಿದ್ದು, ಮಂಗಳೂರಿನ ಕೂಳೂರು ಸೇತುವೆಯಲ್ಲಿ ಕಾರು ಬಿಟ್ಟು ಕಾಣೆಯಾಗಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ಶಂಕೆ ವ್ಯಕ್ತವಾಗುತ್ತಿದೆ. ಕೂಳೂರು ಸೇತುವೆಯಲ್ಲಿ ತನ್ನ ಬಿಎಂಡಬ್ಲ್ಯೂ ಕಾರನ್ನ ಅಪಘಾತಪಡಿಸಿದ ರೀತಿಯಲ್ಲಿ ಬಿಟ್ಟಿದ್ದು, ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಯೇ ಎಂಬ ಶಂಕೆ ವ್ಯಕ್ತವಾಗಿದೆ. ಸೇತುವೆ ಆಸುಪಾಸಿನಲ್ಲಿ ಭಾರೀ ಸಂಖ್ಯೆಯಲ್ಲಿ ಜನರು ಸೇರಿದ್ದು, ಪೊಲೀಸರು ನದಿಯಲ್ಲಿ ಹುಡುಕಾಟ ನಡೆಸುತ್ತಿದ್ದಾರೆ. ನಸುಕಿನ 3 ಗಂಟೆ ವೇಳೆಗೆ ಮುಮ್ತಾಜ್ ಮನೆಯಿಂದ ಹೊರಟಿದ್ದು, ಈ ವೇಳೆ ತನ್ನ ಮಗಳಿಗೆ ವಾಯ್ಸ್ ಮೆಸೇಜ್ ಹಾಕಿದ್ದರು. ನಾನು ಬದುಕುಳಿಯಲ್ಲ, ದೇವರ ಬಳಿಗೆ ಹೋಗುತ್ತಿದ್ದೇನೆ ಎಂದು ಬ್ಯಾರಿ ಭಾಷೆಯಲ್ಲಿ ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ಹೀಗಾಗಿ ನದಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಶಂಕೆ ವ್ಯಕ್ತವಾಗಿದೆ. ಮೊಯ್ದೀನ್ ಬಾವ ಮತ್ತು ಕುಟುಂಬಸ್ಥರು ಕೂಳೂರು ಸೇತುವೆ ಬಳಿ ಆಗಮಿಸಿದ್ದಾರೆ. ಇವರ ಇನ್ನೊಬ್ಬ ಸೋದರ ಬಿಎಂ ಫಾರೂಕ್ ಅವರು ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷರಾಗಿದ್ದು, ಬೆಂಗಳೂರಿನಲ್ಲಿ ಉದ್ಯಮ ನಡೆಸುತ್ತಿದ್ದಾರೆ. ಮುಮ್ತಾಜ್ ಅಲಿ ಅವರು ಮಂಗಳೂರಿನಲ್ಲಿ ಸೋದರನ ಜತೆಗೆ ಉದ್ಯಮ ನೋಡಿಕೊಂಡಿದ್ದರು. ಕೆನರಾ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಸಕ್ರಿಯರಾಗಿದ್ದರು. ದಿಢೀರಾಗಿ ಈ ರೀತಿಯ ನಿರ್ಧಾರಕ್ಕೆ ಬರಲು ಉದ್ಯಮದಲ್ಲಿ ನಷ್ಟಗೊಂಡಿದ್ದು ಕಾರಣವೇ ಗೊತ್ತಾಗಿಲ್ಲ. ಮೊಯ್ದೀನ್ ಬಾವ ಅವರು 4 ವರ್ಷಗಳ ಹಿಂದೆ ಉದ್ಯಮದಲ್ಲಿ ಭಾರೀ ನಷ್ಟಕ್ಕೀಡಾಗಿದ್ದರು. ಕೂಳೂರು ಸೇತುವೆ ಬಳಿಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಆಗಮಿಸಿದ್ದು, ಪೊಲೀಸರ ಶೋಧಕ್ಕೆ ನೇತೃತ್ವ ನೀಡಿದ್ದಾರೆ. ಘಟನೆ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿ ನೀಡಿದ ಅವರು, 3 ಗಂಟೆಗೆ ಮನೆಯಲ್ಲಿ ಕೆಲವು ಕಾರಣಗಳಿಂದ ಸಿಟ್ಟಾಗಿ ಬಿಎಂಡಬ್ಲ್ಯೂ ಕಾರು ಚಲಾಯಿಸುತ್ತಾ ಬಂದಿದ್ದರು. ಕೂಳೂರು ಸೇತುವೆಯಲ್ಲಿ ಕಾರು ಅಪಘಾತವಾಗಿ ಕಾಣೆಯಾಗಿದ್ದಾರೆ. ಈ ವಿಚಾರ ಮಗಳಿಗೆ ತಿಳಿದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸೇತುವೆಯಿಂದ ಕೆಳಗೆ ಹಾರಿರುವ ಬಗ್ಗೆ ಸಂಶಯ ಇದೆ. ವಿವಿಧ ತಂಡಗಳು ನದಿಯಲ್ಲಿ ಶೋಧ ಕಾರ್ಯ ಮಾಡುತ್ತಿದ್ದಾರೆ. ಎಫ್ಎಸ್ಎಲ್ ಅಧಿಕಾರಿಗಳು ಕಾರು ಪರಿಶೀಲನೆ ಮಾಡಿದ್ದಾರೆ ಎಂದರು. ಸುಮಾರು ಕಡೆ ಸಿಟಿಲಿ ಸುತ್ತಾಡಿದ್ದಾರೆ. ಆದ ನಂತರ ಇಲ್ಲಿ ಕೂಳೂರು ಬ್ರಿಡ್ಜ್ ಹತ್ರ ಒಂದು ಗಾಡಿಗೆ ಆಕ್ಸಿಡೆಂಟ್ ಮಾಡಿ ಆಮೇಲೆ ಅಲ್ಲಿಂದ ಕಾಣೆಯಾಗಿದ್ದಾರೆ. ನಂತರ ಅವ್ರ ಮಗಳಿಗೆ ಗೊತ್ತಾಯ್ತು, ಮಗಳು ಏನು ಈ ಗಾಡಿಗೆ ಹಾಕಿದ್ದಾರೆ. ಆದ ನಂತರ ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಈಗ ನಾವು ಬ್ರಿಡ್ಜ್ ಮತ್ತು ಬ್ರಿಡ್ಜ್ ಕೆಳಗಡೆ ಇರೋದು ರಿವರ್ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸಂಶಯ ಇದೆ ದಟ್ ಅವರು ಬ್ರಿಡ್ಜಿಂದ ಜಂಪ್ ಮಾಡಿರ್ಬೋದು. ಹಾಗಾಗಿ ನಾವೀಗ NDRF ಕೋಸ್ಟ್ ಗಾರ್ಡ್ ಸಹಾಯದಿಂದ ಸರ್ಚ್ ಮಾಡ್ತಾ ಇದ್ದೀವಿ. ಜೊತೆಗೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಮತ್ತು ಎಫೆಕ್ಟು ಕೂಡ ಗಾಡಿದು ಮತ್ತು ಆ ಜಾಗದ ಪರಿಶೀಲನೆ ಮಾಡ್ತಾ ಇದ್ದೀವಿ. ಈಗ SDRF NDRF ಟೀಮ್ಗಳು ಇಲ್ಲೂ ಅದರ ಹೂವುಗಳು ಸಿಗ್ತಾ ಇದ್ದಾರೆ. ಈಗ ರೆಸ್ಕ್ಯೂ ಆಪರೇಷನ್ ಮತ್ತು ಸರ್ಚ್ ಆಪರೇಷನ್ ಸ್ಟಾರ್ಟ್ ಆಗಿದೆ. ಬಹುಶಃ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಮಗೆ ನಾವು ಏನಾದರೂ ಮನೆಯಿಂದ ಹೊರಡ್ಬೇಕಾದ್ರೆ ಏನಾದರೂ ಹೇಳಿದ್ದಾರೆ ಕಾರಣ? ಈಗ ಖಚಿತವಾಗಿ ಹೇಳೋಕ್ಕಾಗಲ್ಲ, ನಾವು ಅದು ತನಿಖೆ ಮಾಡ್ತೀವಿ. ಬಟ್ ಆದರೆ ಫ್ಯಾಮಿಲಿಯ ಒಂದು ಕೆಲವು ರೀಸನ್ಸ್ ನಮ್ಮ ಗಮನಕ್ಕೆ ಬಂದಿದೆ, ಅದು ನಾವು ಈಗ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಇನ್ನು ಸಮಾಜ ಸೇವಕ ಖ್ಯಾತ ಈಜುಗಾರ ಈಶ್ವರ್ ಮಲ್ಪೆ ಮತ್ತವರ ತಂಡ ಕೂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಹುಡುಕಾಟ ನಡೆಸಿದ್ದಾರೆ. ಯಾಕೆಂದರೆ ಒಂದು ಮನುಷ್ಯ ನೀರಿಗೆ ಬಿದ್ದರೆ ಒಂದು 24 ಗಂಟೆ ಬೇಕು ಡಿಕಂಪೋಸ್ ಆಗಲಿಕ್ಕೆ. ಯಾಕೆಂದರೆ ಈಗ ನೀರಿನ ಪ್ರೆಷರ್ ಸ್ವಲ್ಪ ಕಮ್ಮಿ ಉಂಟು. ನಾವಿಂದ ಒಂದು 200 ಮೀಟರ್ ಅಷ್ಟೇ ಎಲ್ಲ ಹುಡುಕಾಡಿದ್ದೇವೆ ಜಿಗ್ಜಾಗಿ. ಈಗ ಮತ್ತೆ ಊಟ ಮಾಡಿ ಮತ್ತೆ ನಮ್ಮ ಟೀಮ್ 7 ಜನ ಸಹ ಟೀಮಾಗಿ ಹುಡುಕ್ಲಿಕ್ಕೆ ಹೋಗ್ತೇವೆ ಸಂಜೆ ತನಕ. ಏನಾಗುತ್ತೆ ಅಂತ ನೋಡಬೇಕು. ಅವರು ಏನಾಗಿದೆ ಅಂತ ನಮಗೆ ಸಹ ಗೊತ್ತಿರೋದಿಲ್ಲ. ಅವರು ಸಿಕ್ಕಿದ ಮೇಲೆ ಗೊತ್ತಾಗ್ತದೆ. ಸಿಕ್ಕಿದ ಮೇಲೆ ಅವರ ಮನೆಯವರು ಮತ್ತೆ ಇದ್ದವರು ಕರೆಕ್ಟಾಗಿ ಹೇಳ್ತಾರೆ. ಖಂಡಿತ ಇಲ್ಲ, ಯಾಕೆಂದರೆ ಆ ಭಾಗದ ಬಿದ್ದ ಜಾಗದಲ್ಲಿ ಕೆಸರಿಲ್ಲ, ಹೂಳಿಲ್ಲ. ಯಾಕೆಂದರೆ ಆ ಭಾಗದ ಬಿದ್ದ ಜಾಗದಲ್ಲಿರೋದು ಕಲ್ಲು ಮತ್ತು ಮರ ಮತ್ತು ಸಿಮೆಂಟ್ನ ಗೋಣಿಗಳಿದೆ. ಅವರು ಡ್ರೆಸ್ ಕಪ್ ಅಂತ ಹೇಳ್ತಿದ್ದಾರೆ. ಆದರೆ ಸ್ವಲ್ಪ ಹುಡುಕಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಯಾಕೆಂದರೆ ಬ್ಲ್ಯಾಕ್ ನೀರು ಸಹ ಒಂದು ಬ್ಲ್ಯಾಕ್ ಆಗಿದೆ ಅಡಿಭಾಗದಲ್ಲಿ. ಅದರಿಂದ ಕೈ ತಪ್ಪಿ ಆಚೀಚೆ ಎಲ್ಲಾದರೂ ಹೋಗಿದ್ರೆ ಹೋಗಿರ್ಬೋದು ಅಷ್ಟೇ. ನೀರಿನ ಸೆಳೆತ ಸಮುದ್ರದ ಕಡೆ ಆ ಕಡೆ ಎಲ್ಲ ಹೋಗುವಂತ ಇಲ್ಲ, ಕರೆಂಟ್ ನೀರಿನ ಸೆಳೆತ ಸ್ವಲ್ಪ ಕಮ್ಮಿ ಇದೆ. ಯಾಕೆ ಸಮುದ್ರ ತನಕ ಹೋಗ್ಲಿಕ್ಕಿಲ್ಲ. ಸುಮಾರು ಒಂದು 200 ಅಡಿ ಅಷ್ಟೇ. ಯಾಕೆಂದರೆ ಅವ್ರು ಬಿದ್ದ 4 ಗಂಟೆ ಹೇಳ್ತಾ ಇದ್ದಾರೆ. 4 ಗಂಟೆಯಿಂದ ನಾವು ಬರೋ ಟೈಮಲ್ಲಿ ಸುಮಾರು ಒಂದು 200-250 ಅಡಿ ದೂರ ಹೋಗಿರ್ಬೋದು. ಅಷ್ಟು ಭಾಗ ಸುಮಾರು ನೋಡಿದ್ದೇವೆ. ಈಗ ಸಹ ನಮ್ಮ ಟೀಮ್ನ ಕೆಳಗಡೆ ನೀರಲ್ಲಿ ಹುಡುಕ್ತಾ ಇದ್ದಾರೆ. ನಾವು ಮೇಲೆ ಬಂದಷ್ಟೇ. ಈಗ ನಾವು ಸಹ ಮತ್ತೆ ಕೆಳಗೆ ಹೋಗಿ ಹುಡುಕ್ತೇವೆ ಸಂಜೆ ತನಕ. ಏನಾಗುತ್ತಂತ ನಿಮಗೆ ಪುನಶ್ಚಕವಾಗಿ ಮತ್ತೆ ನಾವು ತಿಳಿಸ್ತೇವೆ.